ವೇಷಧಾರಿಗಳಿಗೆ ಮೈ ಮೇಲೆ ನಿಜವಾಗಿಯೂ ದರ್ಶನ ಬರುತ್ತಾ? ಅಲ್ಲ, ವೈರಲ್ ಆಗುವುದಕ್ಕೆ ಈ ರೀತಿ ನಾಟಕ ಮಾಡ್ತಾ ಇದ್ದಾರಾ? ಇದುವರೆಗೂ ಇಲ್ಲದೆ ಇದ್ದಂತಹ ಒಂದು ಪ್ರಶ್ನೆಯೊಂದು ಈ ವರ್ಷ ಹುಟ್ಟಿಕೊಂಡಿದ್ದು ಇದೀಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇದೇ ವಿಚಾರ ಮುಂದಿಟ್ಟುಕೊಂಡು ಘರ್ಜಿಸಲು ಆರಂಭಿಸಿದ ಹುಲಿ ವೇಷಧಾರಿಗಳು ನ್ಯಾಯಕ್ಕೆ ಶ್ರೀಕೃಷ್ಣನ ಮೊರೆ ಹೋಗಿದ್ದಾರೆ. ಉಡುಪಿ ಕೃಷ್ಣನ ಮುಂದೆ ಮೊಳಗಿದ ಹುಲಿ ಗರ್ಜನೆ. ಗೋವರ್ಧನನ ಮೊರೆ ಹೋದ ಹುಲಿ ವೇಷಧಾರಿಗಳು. ಸೋಷಿಯಲ್ ಮೀಡಿಯಾದಿಂದ ರೋಡ್ಗೆ ಬಂದ ದರ್ಶನ ವಿವಾದ. ಕರಾವಳಿಯಲ್ಲಿ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿದ ಹುಲಿ ವೇಷಧಾರಿಗಳ ದರ್ಶನ ವಿಚಾರ ಈಗ ಬೀದಿಗೆ ಬಂದಿದೆ. ಇದೊಂದು ಸುಳ್ಳು, ವೈರಲ್ ಆಗಲು ಹೀಗೆ ಮಾಡ್ತಾರೆ ಅಂತ ಕಾಡಬಿಟ್ಟು ಸುಷ್ಮಾ ರಾಜ್ ಅವರ ವಾದವನ್ನ ಒಂದು ವರ್ಗ ಒಪ್ಪಲು ತಯಾರಿಲ್ಲ. ದೈವ ದೇವರನ್ನ ನಂಬುವ ಕಲಾವಿದ ಕಲೆಯ ಮೇಲೂ ಅಷ್ಟೇ ನಂಬಿಕೆ ಇಟ್ಟಿದ್ದಾನೆ. ಇಂತಹ ನಂಬಿಕೆಗೆ ಪೆಟ್ಟು ನೀಡುವ ಹೇಳಿಕೆಯನ್ನ ಸುಷ್ಮರಾಜ್ ನೀಡಿದ್ದಾರೆ ಅನ್ನೋದು ಇವರ ಅಸಮಾಧಾನಕ್ಕೆ ಕಾರಣ. ಹೀಗಾಗಿ ಹುಲಿವೇಷ ಧರಿಸಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ನ್ಯಾಯಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ. ಸುಷ್ಮಾ ಕಾಡಬಿಟ್ಟು ಅವರ ಹೇಳಿಕೆಯನ್ನ ಹಲವಾರು ಹಿರಿಯ ಹುಲಿವೇಷಧಾರಿಗಳು ಒಪ್ಪಿಕೊಂಡು ಸುಷ್ಮಾ ಅವರನ್ನ ಬೆಂಬಲಿಸಿದ್ದರು. ಆದ್ರೆ ಈ ವಿಚಾರದಲ್ಲಿ ಬಣ್ಣವನ್ನೇ ಹಚ್ಚಿಕೊಳ್ಳದ ಸುಷ್ಮಾ ಅವರಿಗೆ ಈ ಬಗ್ಗೆ ಮಾತನಾಡುವ ಅರ್ಹತೆಯೇ ಇಲ್ಲ ಎಂದು ಕೆಲವರು ವಾದಿಸಿದ್ರು. ಇದಕ್ಕೆ ಪರೋಕ್ಷವಾಗಿ ಆಣೆ ಪ್ರಮಾಣದ ಸವಾಲನ್ನು ಎಸೆಯಲಾಗಿತ್ತಾದ್ರೂ ಅದು ಅಲ್ಲಿಗೆ ತಣ್ಣಗಾಗಿತ್ತು. ಆದ್ರೆ ಇದೀಗ ಉಡುಪಿಯ ಜೋಡುಕಟ್ಟೆಯಿಂದ ಅಷ್ಟಮಠದ ತನಕ ಮೆರವಣಿಗೆ ನಡೆಸಿ ಕನಕ ಗೋಪುರದ ಮುಂದೆ ನರ್ತನ ಮಾಡಿ ದೇವರಲ್ಲಿ ನ್ಯಾಯಕ್ಕೆ ಮೊರೆ ಇಟ್ಟಿದ್ದಾರೆ. ಇತ್ತೀಚೆಗೆ ಊದು ಪೂಜೆಯ ಸಂದರ್ಭದಲ್ಲಿ ಯುವಕರಿಗೆ ಮೈ ಮೇಲೆ ಆವೇಶ ಬರುತ್ತಿದ್ದು ಈ ವಿಚಾರದ ಗೊಂದಲ ಇನ್ನೂ ನಿವಾರಣೆಯಾಗಿಲ್ಲ. ಈ ವಿಚಾರಕ್ಕೆ ಸಾರ್ವಜನಿಕರು ಕೂಡ ಗೊಂದಲಕ್ಕೀಡಾಗಿದ್ದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋ ಗೊಂದಲದಲ್ಲಿದ್ದಾರೆ. ಹುಲಿವೇಷಧಾರಿಗಳ ಮೈ ಮೇಲೆ ಹುಲಿಯ ದರ್ಶನವಾಗುತ್ತದೆಯೇ? ಯುವಕನ ಮನೆಯ ದೈವಗಳ ಆವೇಶ ಆಗುತ್ತಿದೆಯಾ? ಬಣ್ಣ ಹಚ್ಚುವ ಸ್ಥಳದಲ್ಲಿರುವ ಸ್ಥಳದ ದೈವದಿಂದ ಹೀಗಾಗುತ್ತಿದೆಯಾ ಅನ್ನೋದು ಜನರಿಗೆ ಗೊತ್ತಾಗಬೇಕಾಗಿದೆ. ಸತ್ಯ ಕೃಷ್ಣನ ಮುಂದೆ ಪ್ರಾರ್ಥನೆಯ ಮೂಲಕ ನ್ಯಾಯ ಕೊಡು ಅಂತ ಹುಲಿವೇಷಧಾರಿಗಳು ಪ್ರಾರ್ಥನೆ ಮಾಡಿದ್ದಾರೆ. ದರ್ಶನದ ವಿಚಾರದಲ್ಲಿ ಸುಳ್ಳು ಪ್ರಚಾರ ಮಾಡಿದವರನ್ನ ನೀನೇ ನೋಡಿಕೋ ಎಂದು ದೇವರಿಗೆ ಮೊರೆ ಇಡಲಾಗಿದೆ. ಆದ್ರೆ ಇದು ಇಲ್ಲಿಗೆ ನಿಲ್ಲುವ ವಿಚಾರ ಅಲ್ಲವಾಗಿದ್ದು ಅಸಲಿ ಸತ್ಯ ಜನರಿಗೆ ಗೊತ್ತಾಗಬೇಕಿದೆ. ಇದಕ್ಕೆ ವೇಷಧಾರಿಗಳ ದರ್ಶನವನ್ನ ಪ್ರಶ್ನೆ ಮಾಡಿರುವ ಸುಷ್ಮಾ ಅವರ ನಡೆ ಏನು ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಪ್ರಮೋದ್ ಸುವರ್ಣ, ನಮ್ಮ ಕೂಡ್ಲ 24x7 ಉಡುಪಿ.